ಸ್ಕೀಮ್ ಬಗ್ಗೆ ಹೇಳ್ತೇನೆ ನೋಡಿ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ಕಳೆದ ಈಗ ಒಂದು ಎಷ್ಟು ವರ್ಷ ಆಯ್ತು ಸರ್ ಅದು? ಅದೇ 3-4 ಇಯರ್ಸ್ ಆಯ್ತು. ಅವರು ಯಾಕೆಂದ್ರೆ ಎಲ್ಲ ಪ್ರತಿ ಡಿಪಾರ್ಟ್ಮೆಂಟಿಗೂ ಅವರದ್ದು ಹಾರ್ಟಿಕಲ್ಚರ್ ಮಿಷನ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನಿಮಗೆ ವೆರಿ ಈಸಿ. ನಾನು ಕೊಡುವ ಮಾಹಿತಿಯನ್ನು ಎಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ಎಲ್ಲ ಬರ್ತದೆ. ಅದರಲ್ಲಿ ಎಷ್ಟು ಸಬ್ಸಿಡಿ ಇದೆ, ಯಾವ್ಯಾವ ಸ್ಕೀಮ್ ಇದೆ, ಅಪ್ಲೈ ಮಾಡೋದು ಹೇಗೆ, ಏನೇನು ಆಕ್ಚುಲಿ ಡಾಕ್ಯುಮೆಂಟ್ ಬೇಕು ಎಲ್ಲ ಉಂಟು. ಯಾವುದೇ ಇಲಾಖೆಯನ್ನು ಅಲಿಬೇಕಾಗಿಲ್ಲ. ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದು ಅಷ್ಟಕ್ಕೆ. ಯಾರೋ ಒಂದು ಕನ್ಸಲ್ಟೆನ್ಸಿ ಬೇಕಾಗ್ತದೆ. ಯಾಕಂದ್ರೆ ಸಮ್ ಟೈಮ್ ಅದೇ PMFAML ಆದ್ರೆ ಸರ್ಕಾರವೇ ಕನ್ಸಲ್ಟೆಂಟ್ ಕೊಟ್ಟಿದೆ, ಬಟ್ ಇದರಲ್ಲಿ ಸರ್ಕಾರ ಪ್ರೊವೈಡ್ ಮಾಡಿಲ್ಲ. ಬಟ್ ಆದ್ರೂ ನಾವು ಆರ್ಡಿನರಿ ಡಾಕ್ಟರ್ ಒಂದು ಸಣ್ಣ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟರೆ ಅದು ತಗೊಳ್ಳೋದಿಲ್ಲ. ಸೊ ನಾವು CA ಹತ್ರ ಹೋಗಿ ಆ ಪ್ರಾಜೆಕ್ಟ್ ರಿಪೋರ್ಟ್ 5 ಇಯರ್ಸಿನ ಎಲ್ಲ ಲಾಭ ನಷ್ಟಗಳನ್ನು ಲೆಕ್ಕಾಚಾರ ಹಾಕೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ತುಂಬಾ ವೆರೈಟಿಗಿದೆ. ಆದ್ರೆ ನಮ್ಮಲ್ಲಿ ಒಂದು ಆಡು ಸಾಕಾಣಿಕೆ, ಇನ್ನೊಂದು ಹಂದಿ ಸಾಕಾಣಿಕೆ, ಇನ್ನೊಂದು ಕೋಳಿ ಸಾಕಾಣಿಕೆ, ಇದು 3ರದ್ದು ಪ್ರಾಜೆಕ್ಟ್ ರಿಪೋರ್ಟ್ ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದರಲ್ಲಿ ಈಗ ನಿಮ್ಗೆ ಕಾಣ್ತದೆ, ಒಂದು ನಿಮ್ಗೆ ಅದರಲ್ಲಿ ಟ್ರೈನಿಂಗ್ ಆಗಿರ್ಬೇಕು ಅಥವಾ ಒಂದು ಎಕ್ಸ್ಪರ್ಟೈಸ್ ನೀವು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಇದರ NLM ಉದ್ದೇಶ ಇಷ್ಟೇ. ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ದೇಶದಲ್ಲಿ ಕಳೆದ 30, 40, 50 ವರ್ಷದಿಂದನೂ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿ ನೀವು ಹಾರ್ಟಿಕಲ್ಚರಿಗೆ ಹೋಗಿ, ಅಗ್ರಿಕಲ್ಚರಿಗೆ ಹೋಗಿ, ಮಿಲ್ಕಿಗೆ ಹೋಗಿ, ಮೀನಿಗೆ ಹೋಗಿ, ಯಾಕಂದ್ರೆ ನಮ್ಮ ಗ್ರೋಯಿಂಗ್ ಪಾಪ್ಯುಲೇಷನ್ ಸರಿಯಾಗಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿದ್ರು. ಆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ರೆವಲ್ಯೂಷನ್ಗಳು, ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಈ ತರ ಎಲ್ಲಾ ರೆವಲ್ಯೂಷನ್ಗಳಾಗಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಯ್ತು. ಹೇಗೆ ಇಂಡಿಯಾ ಏನೋ ಎಕ್ಸ್ಪಾಂಡ್ ಆಗಿಲ್ಲ, ಸೇಮ್ ಅಷ್ಟೇ ಜಾಗ ಅಥವಾ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಆಗಿರ್ಬೋದು, ನೀರಾವರಿ ಜಾಸ್ತಿ ಮಾಡಿರ್ಬೋದು. ಇನ್ನು ನೆಕ್ಸ್ಟ್ ಮಾಡಿದ್ದೇನು ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ವಿ ಅಥವಾ ಕೆಮಿಕಲ್ ಬೇರೆ ಹಾಳಾಗದಿದ್ದಂಗೆ ಪ್ರೀ ಹಾರ್ವೆಸ್ಟಿಂಗ್ ಅಥವಾ ಪೋಸ್ಟ್ ಹಾರ್ವೆಸ್ಟಿಂಗ್ ಯೂಸ್ ಮಾಡಿದ್ರಿಂದ ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಈಗ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ನೆಕ್ಸ್ಟ್ ಬರ್ತದೆ. ನೆಕ್ಸ್ಟ್ ಸರ್ಕಾರದ ಮುಂದಿನ ಹಂತದ ಯೋಜನೆಗಳೇನಂತ ಹೇಳಿದ್ರೆ, ಪ್ರೊಡಕ್ಷನ್ ಮಾಡಿದ್ದನ್ನ ನಾವು ವ್ಯಾಲ್ಯೂ ಎಡಿಷನ್ ಮಾಡಬೇಕು. ವ್ಯಾಲ್ಯೂ ಎಡಿಷನ್ ಮಾಡಿ ಆಗ ರೈತರಿಗೆ ಇನ್ಕಮ್ ಜಾಸ್ತಿ ಮಾಡಬೇಕು. ಈಗ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಈಗ ಆರ್ಗ್ಯಾನಿಕ್ ಆಗಿ ಮಾಡಿದರೆ ಒಂದು 100 ರೂಪಾಯಿ ಇರುವ ಪ್ರೊಡಕ್ಷನ್ ಅನ್ನ ಇದು ಸೇಲ್ ಆಗುವಂಥದ್ದನ್ನು 200 ರೂಪಾಯಿಗೆ ಸೇಲ್ ಮಾಡ್ಬೋದು ನಾವು. ಈ ತರದ ಒಂದು ಐಡಿಯಾದಲ್ಲಿ ಬರೇ ಪ್ರೊಡಕ್ಷನ್ ಅಲ್ಲ, ಇನ್ನು ನೆಕ್ಸ್ಟ್ ಕ್ವಾಲಿಟಿ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು, ಮತ್ತೆ ವ್ಯಾಲ್ಯೂ ಎಡಿಷನ್ ಬಗ್ಗೆ. ಆಗ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅಥವಾ ಈಗ ಏನು ಸೊಸೈಟಿಯಲ್ಲಿ ಹೈ ಎಂಡ್ ಪೀಪಲ್ ಏನಿದ್ದಾರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗ ದ ಪೀಪಲ್ ದೇ ಆರ್ ಗೆಟಿಂಗ್ ಮೋರ್ ದೆನ್ 5 to 10, 20 lakhs ಪರ್ ಮಂತ್ ಸ್ಯಾಲರಿ ತಗೊಳ್ಳೋರು ಇನ್ನು ಮುಂದಿನ ದಿನಗಳಲ್ಲಿ, ಸೊ ಸಾಧಾರಣ ನಮ್ದು ಒಂದು ಲೆಕ್ಕಾಚಾರದ ಪ್ರಕಾರ 60 ಕೋಟಿ ಜನ ಆಗ್ತಾರೆ ಇಂಡಿಯಾದಲ್ಲಿ. ಇಟ್ ಈಸ್ ಡಬಲ್ ದಿ ಪಾಪ್ಯುಲೇಷನ್ ಆಫ್ ಅಮೆರಿಕಾ. ಅಷ್ಟು ಪಾಪ್ಯುಲೇಷನ್ ಹೈ ಎಂಡ್ ಪೀಪಲ್ ಬರ್ತಾರೆ ಇನ್ನೀಗ ನೆಕ್ಸ್ಟ್ ಜನರೇಷನ್ ಅಲ್ಲಿ. ಸೊ ಈ ಜನ ಹಣ ಇದ್ದದನ್ನ ನಮ್ಮದನ್ನು ತಿನ್ಬೇಕಂದ್ರೆ ನಾವು ಆ ಕ್ವಾಲಿಟಿ ಮೀಟ್ ಆದ್ರೆ ಮಾತ್ರ. ಅದರ್ವೈಸ್ ದೇ ವಿಲ್ ಕನ್ಸ್ಯೂಮ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್. ಎಲ್ಲ ಶೂ ಇಂಪೋರ್ಟೆಡ್, ಕಾರ್ ಇಂಪೋರ್ಟೆಡ್, ತಿನ್ನುವ ಎಲ್ಲಾ ಫುಡ್ ಇನ್ನು ಕ್ಯಾನ್ ಆಗಿ ಬಂದು ಇಂಪೋರ್ಟೆಡೇ ತಿಂತಾರೆ. ಯಾಕಂದ್ರೆ ದೇ ಆರ್ ವೆರಿ ಹೆಲ್ತ್ ಕಾನ್ಶಿಯಸ್ ಬಿಕಾಸ್ ದೇ ಹ್ಯಾವ್ ಗಾಟ್ ಮನಿ. ಸೊ ಅವರ ಡಿಮಾಂಡಿಗೆ ಅವರ ರಿಕ್ವೈರ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ನಾವು ಆ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು. ಸೊ ಅದರಲ್ಲಿ ಎಲ್ಲರ ಪಾಲು ಇದೆ, ಸರ್ಕಾರದ್ದು ಅಥವಾ ನಾವು ಟೆಕ್ನಿಕಲ್ ಪರ್ಸನ್ಸ್ ಇರ್ಬೋದು ಅಥವಾ ರೈತರದ್ದಿರ್ಬೋದು. ಆ ಸ್ಟೇಜಿಗೆ ಹೋದ್ರೆ ಮಾತ್ರ ನಮಗೆ ಆ ಅವಕಾಶವನ್ನ ಗ್ರ್ಯಾಬ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಇದೇನು ಹೋಗುತ್ತೆ, ಫಾರಿನ್ ಅವರು ಸುತ್ತಿಂತ ಹೋಗ್ತಾರೆ ಅವರು. ಸೊ ಆಗತ್ತೆ ಆ ಥರ. ಸೊ ಎಂಟರ್ಪ್ರಿನರ್ ಆಗ್ಬೇಕಂತ ಗವರ್ಮೆಂಟಿನ NLM ಮೇನ್ ಏಮ್ ಅಂತ ಹೇಳಿದ್ರೆ, ನೀವು ಜಸ್ಟ್ ಒಂದು ಪ್ರೊಡಕ್ಷನ್ ಮಾಡಿ ಮಾರುವಂಥದ್ದಲ್ಲ, ನೀವು ಉದ್ಯೋಗ ಕೊಡುವಂತರಾಗಬೇಕು. ಮಿನಿಮಮ್ 5 ರಿಂದ 10 ಜನಿಗೆ ಒಂದು ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಉದ್ಯೋಗ ಸಿಗ್ಬೇಕು. ಸೊ ಇದು ಆ NLM ಒಂದು ಉದ್ದೇಶ. ಖಾಲಿ ನೀವೊಂದು ರೈತ ಆಗುದಲ್ಲ, ಅದನ್ನು ಹೇಳುದಿಲ್ಲ ಅವರು. ನೀವು ರೈತರಾಗಬೇಕಂತ ಹೇಳುದಿಲ್ಲ, ನೀವು ಎಂಟರ್ಪ್ರಿನರ್ ಆಗಬೇಕು ಅಂತ. ನೆಕ್ಸ್ಟ್ ನೋಡಿ, ಇದೆಲ್ಲ ಡಾಕ್ಯುಮೆಂಟ್ಸ್. ಇದು ನಾನು ಸುಮ್ಮನೆ ಒಂದು ಹಾಕಿದೆ ಅಷ್ಟೇ, ಇದರಲ್ಲಿ ಏನು ಹೊಸದೇನಿಲ್ಲ. ಬಟ್ ಇದು NLM ಅದರಲ್ಲಿ ಬರ್ತದೆ, ಪಾನ್ ನಂಬರು ಅಥವಾ ನಿಮ್ಮ ಯಾವ್ಯಾವ್ದು ಮೊಬೈಲ್ ನಂಬರು, ಆಧಾರ್ ನಂಬರು, ಇದಿಷ್ಟು ನಂಬರ್ ಬೇಕು. GSI ಲೊಕೇಶನ್, ನೀವು ಎಲ್ಲಿ ಪ್ರಾಜೆಕ್ಟ್ ಮಾಡ್ತೀರಿ ಇಂಥದೆಲ್ಲ ಅದನ್ನು ನಿಮಗೆ ಕನ್ಸಲ್ಟೇಷನ್ ಅವ್ರು ಕೊಡೋರಿದ್ದಾರೆ. ಅಥವಾ ಏನಿಲ್ಲ ಅಂದ್ರೂ ನಮ್ಮ ಹತ್ರ ಬಂದ್ರು ನಾವು ಕೊಡ್ತೇವೆ, ಅಂತ ತೊಂದರೆ ಇಲ್ಲ. ನೆಕ್ಸ್ಟ್ ನೋಡಿ, ಫಸ್ಟ್ ಇರುವುದು ಗೋಟ್ ಬ್ರೀಡಿಂಗ್ ಫಾರ್ಮ್. ಇದು ನಮ್ಮಲ್ಲಿ ಅವಕಾಶ ಇದೆ. ಗೋಟ್ ಬ್ರೀಡಿಂಗ್ ಫಾರ್ಮ್ ಅಲ್ಲಿ ಫಸ್ಟ್ ನೋಡ್ಬೇಕಾಗಿರೋ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ 1 crore rupees ಪ್ರಾಜೆಕ್ಟ್ ಮಾಡಿದ್ರೆ ನೀವು 50 lakhs rupees ಸಬ್ಸಿಡಿ. ನೆನ್ಪಿಟ್ಕೊಳ್ಳಿ, 50 lakhs rupees ಸಬ್ಸಿಡಿ ಸಿಗ್ತದೆ. ಈ 1 crore ನೀವು ಯಾವುದಕ್ಕೆಲ್ಲ ಯುಟಿಲೈಸ್ ಮಾಡಬೇಕು ಅದರಲ್ಲಿ ಇದೆ.
ಅದರಲ್ಲಿ ಕೆಲವು ಐಟಮ್ ಇದೆ, ನಾನು ಇನ್ ಜನರಲ್ ಹೇಳ್ತೇನೆ, ಯಾಕಂದ್ರೆ ನಾನು 5 ನಿಮಿಷದಲ್ಲಿ ಮುಗಿಸ್ತೇನೆ. ಇರುವಂಥದ್ದು, ನೀವು ಲ್ಯಾಂಡ್ ಪರ್ಚೇಸಿಗೆ ಕೊಡೋದಿಲ್ಲ, ವೆಹಿಕಲ್ ಪರ್ಚೇಸಿಗೆ ಕೊಡೋದಿಲ್ಲ. ಅವ್ರು ಏನು ಇನ್ಫ್ರಾಸ್ಟ್ರಕ್ಚರಿಗೆ ಮತ್ತೆ ಆ ಬ್ರೀಡಿಂಗ್ ಬೋಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಮಾತ್ರ ಆ ಹಣವನ್ನ ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಉಂಟದು, ಯಾವ್ಯಾವ್ದಕ್ಕೆ ನೀವು ಯುಟಿಲೈಸ್ ಮಾಡಬಹುದು ಅಂತ ಉಂಟು. ಅದಕ್ಕೆ ಮಾತ್ರ ಅದನ್ನು ನೀವು ಆ 1 crore ಮಾಡಿದ್ರೆ 50 lakhs rupees ಅಷ್ಟು ಸಬ್ಸಿಡಿ ಇದೆ. ಇದು ದಟ್ ಇಸ್ ದ ಪ್ಲಸ್ ಪಾಯಿಂಟ್. ನೆಗೆಟಿವ್ ಪಾಯಿಂಟ್ ಏನಂದ್ರೆ ನೋಡಿ, ಅದರಲ್ಲಿ ಗೋಟ್ ಬ್ರೀಡಿಂಗ್ ಫಾರ್ಮ್ 500 ಫಿಮೇಲ್ಸ್ 25 ಮೇಲ್ಸ್, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು. ಆಕ್ಚುಲಿ ಖಾಲಿ 25 ಆಡ್ಸ್ ಹಾಕಿದ್ರೆ ಆ ಸಬ್ಸಿಡಿಯನ್ನು ಅವೈಲ್ ಮಾಡ್ಲಿಕ್ಕೆ ಆಗುದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಒಮ್ಮೆಲೆ ನೀವು ದೊಡ್ಡದು ಮಾಡಿ ಹಂತ ಹಂತವಾಗಿ, ಈ ವರ್ಷ ಈಗ 100, ನೆಕ್ಸ್ಟ್ ಇಯರ್ 100, ನೆಕ್ಸ್ಟ್ ಇಯರ್ 100, ಈ ತರ ಮಾಡ್ಕೊಂಡು ಹೋಗ್ಬೋದು. ಆದ್ರೆ 25 ಅಥವಾ 50 ಕೋಟಿನ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದು 50% ಅಲ್ಲಿ, ಈಗ ಸಪೋಸ್ ನಾನು 10 ಲಕ್ಷಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ತೇನೆ, 5 ಲಕ್ಷ ನನಗೆ ಸಬ್ಸಿಡಿ ಕೊಡಿ, ಅದು ಕೊಡುದಿಲ್ಲ. ಯಾಕಂದ್ರೆ ದೇರ್ ಏಮ್ ಇಸ್ ಟು ಯು ಬಿಕಮ್ ಎ ಎಂಟರ್ಪ್ರಿನರ್, ಆಯ್ತಾ. ಈ ಮತ್ತೆ ಇನ್ನೊಂದು, ಆಡು ಸಾಕಾಣಿಕೆ ಮಾಡಿದ್ವಲ್ಲ, ಆ ಮರಿಗಳನ್ನ ನೀವು ರೈತರಿಗೆ ಮಾರ್ಬೇಕು. ಈಗ ಯಾರೆಲ್ಲ ಇಲ್ಲಿಗೆ ಹೋಗಿದ್ದೀರಿ ಕೊಯ್ಲಾ ಫಾರ್ಮಿಗೆ, ಕೊಯ್ಲಾ ಫಾರ್ಮಿನ ಅದು ಸರ್ಕಾರದ ಒಂದು ವ್ಯವಸ್ಥೆ. ಸರ್ಕಾರದ ಈಗಿನ ಕೇಂದ್ರ ಸರ್ಕಾರದ ಇದೇನಂತ ಥಿಂಕಿಂಗ್ ಏನಂದ್ರೆ, ಆ ಸರ್ಕಾರದ ವ್ಯವಸ್ಥೆಗಳು ಒಂದು ಜಿಲ್ಲೆಯಲ್ಲಿ 3-4 ಪ್ರೈವೇಟ್ ಆಗಿ ಆಗ್ಬೇಕು ಅಂತ. ಈಗ ಎಕ್ಸಾಂಪಲ್ ಗೋಟ್ ಫಾರ್ಮಿಂಗ್ ಇದೆ ಅಂತ ತಿಳ್ಕೊಳ್ಳಿ, ಅವ್ರದ್ದು ಅಲ್ಲಿ ಹಂದಿ ಸಾಕಾಣಿಕೆ ಕೇಂದ್ರ ಇದೆ, ಆಡಿಲ್ಲ ಅಲ್ಲಿ. ಅವರ ಹಂದಿ ಸಾಕಾಣಿಕೆ ಮಾಡಿ ಮಾಂಸ ಮಾಡಿ ಮಾರುದಿಲ್ಲ, ಅವರೇನು ಹಂದಿ ಮರಿಗಳನ್ನು ರೈತರಿಗೆ ಕೊಡು, ಒಳ್ಳೆ ಮರಿಗಳನ್ನು ಕೊಡು. ಅದೇ ತರ ನೀವು ಕೂಡ ಒಂದು ಆಡು ಸಾಕಾಣಿಕೆ ಒಂದು ಎಂಟರ್ಪ್ರಿನರ್ ಆಗಿ ಮರಿಗಳನ್ನು ರೈತರಿಗೆ ಕೊಡಬೇಕು ಸಾಕ್ಲಿಕ್ಕೆ. ಇದು ಅವರ ಮುಂದಿನ ಉದ್ದೇಶ. ಸೊ ಇದರಲ್ಲಿ ನಾನು ಹೇಳಿದೆ, ಒಂದು ವೇಳೆ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ NLM ಆನ್ಲೈನ್ಗೆ ಹೋದ್ರೆ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಎವ್ರಿಥಿಂಗ್ ಇದೆ. ಅಂಥದ್ದು ಪರ್ಟಿಕ್ಯುಲರ್ ಮಾಹಿತಿ ಬೇಕಾದ್ರೆ ನಾನು ನಂಬರ್ ಕೊಡ್ತೇನೆ, ನನಗೆ ಫೋನ್ ಮಾಡಿ ನಾನು ಮತ್ತೆ ಕೊಡ್ತೇನೆ. ನೆಕ್ಸ್ಟ್, ಸೊ ಇನ್ನೊಂದು ಪಿಗರಿ ಫಾರ್ಮ್. ಪಿಗರಿ ಫಾರ್ಮ್ ಕೂಡ ನೋಡಿ, ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ 100 ಸೌ ಅಂದ್ರೆ ಹೆಣ್ಣು, 10 ಗಂಡು, ಇದು ಒಂದು ಫಾರ್ಮ್. ಸೊ ಸಾಧಾರಣ 50ರಿಂದ 100, 300 ಎಲ್ಲ ನಮ್ಮಲ್ಲಿ ಇದ್ದವರೇ ಇದ್ದಾರೆ ಸುಮಾರು ಜನ. ಆದ್ರಿಂದ ಇದನ್ನು ನಮ್ಮಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಈಗ ಆಲ್ರೆಡಿ ಒಂದು 10 ಜನ ಅಪ್ಲೈ ಮಾಡಿದ್ದಾರೆ, ಒಂದು 2-3 ಜನ ಪ್ರೊಸೆಸ್ ಅಲ್ಲಿ ಉಂಟು ಇದು ಮಾಡುವಂತ. ಇದು ಕೂಡ ಹಂದಿ ಸಾಕಾಣಿಕೆ ಮಾಡಿ ಮಾರುವಂಥದ್ದಲ್ಲ, ಹಂದಿ ಮರಿಗಳನ್ನು ನೀವು ರೈತರಿಗೆ ಕೊಡ್ಬೇಕು. ಬ್ರೀಡ್ ಆರ್ಡಿನರಿ ಬ್ರೀಡ್ ಅಲ್ಲ, ನೀವು ಒಂದೇ ಕಾಲೇಜಿಂದೋ ಅಥವಾ ಸರ್ಕಾರ ಹೇಳುವ ಯಾವುದೋ ಒಂದು ಒಳ್ಳೆಯ ಬ್ರೀಡ್ ಅನ್ನು ತಗೊಂಡು ಬಂದು ಆ ಬ್ರೀಡನ್ನು ದೊಡ್ಡದು ಮಾಡಿ ನೀವು ಮರಿಗಳನ್ನು ಮಾಡಿ ಕೊಡ್ಬೇಕು. ಸೊ ಇದರಲ್ಲಿ ಕೂಡ ನಿಮಗೆ ಅರೌಂಡ್ 30 lakhs rupees ಕ್ಯಾಪಿಟಲ್ ಸಬ್ಸಿಡಿ ಇದೆ. 60 ಲಕ್ಷ ತನಕ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ರೆ 30 lakhs 50% ಸಬ್ಸಿಡಿ. ಸಪೋಸ್ ಇದರಲ್ಲಿ 40 ಲಕ್ಷದ ಪ್ರಾಜೆಕ್ಟ್ ಅಲ್ಲಿ ಕೆಲವರು ಮಾಡಿದ್ದಾರೆ, ಅವರಿಗೆ 20 lakhs ಸಬ್ಸಿಡಿ ಸಿಗ್ತದೆ. ಸೊ 50% ಆರ್ ಮ್ಯಾಕ್ಸಿಮಮ್ 30 lakhs ಸಬ್ಸಿಡಿ ಸಿಗ್ತದೆ. ನೆಕ್ಸ್ಟ್, ಮತ್ತೆ ಇದೆಲ್ಲ ಸೇಮ್, ಯಾವುದು ಲ್ಯಾಂಡ್ ಪರ್ಚೇಸಿಗೆ ಕೊಡೋದಿಲ್ಲ ಅವರು, ಅದೆಲ್ಲ ಕಂಡೀಷನ್ ಸೇಮ್. ನೆಕ್ಸ್ಟ್ ಇನ್ನೊಂದು ಲೋ ಕಾಸ್ಟ್ ಫೀಡಿಂಗ್ ಪೌಲ್ಟ್ರಿ ಬ್ರೀಡಿಂಗ್ ಫಾರ್ಮ್. ಸೊ ಇದು ಯಾವ್ದಂತ ಹೇಳಿದ್ರೆ ಪೂರ ಕೋಳಿ ಆಗುದಿಲ್ಲ. ಇದರಲ್ಲಿ ನಿಮಗೆ ಗಿರಿರಾಜ, ಗಿರಿರಾಣಿ, ಕಾವೇರಿ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಒಂದು ಲಿಸ್ಟ್ ಯಾವ್ದಂತ. ನಮ್ಮ ಕರ್ನಾಟಕ ಸರ್ಕಾರದ್ದು ಗಿರಿರಾಜ, ಗಿರಿರಾಣಿ ಮತ್ತೆ ಸ್ವರ್ಣಧಾರ, ಇದು 3. ಇನ್ನು ಆಂಧ್ರ, ತಮಿಳ್ನಾಡಿದೆಲ್ಲ ಕೆಲವಿದೆ, ಅದನ್ನೆಲ್ಲ ಮಾಡ್ಬೋದು ನಾವು. ಕಾವೇರಿ ಅಂತ ಇದೆ, ವನರಾಜ ಅಂತಿದೆ, ಆಸಿಲ್ ಕ್ರಾಸ್ ಅಂತಿದೆ, ಚಬ್ರೋ ಅಂತಿದೆ. ಇದನ್ನೆಲ್ಲ ಬ್ರೀಡ್ಗಳು, ಯಾವ್ಯಾವ ಬ್ರೀಡ್ಗಳು ಇದೆಲ್ಲವೂ ಹೇಗಂದ್ರೆ ನಿಮಗೆ 2ರಿಂದ 3 ತಿಂಗಳಾಗುವಾಗ 2 kg ಬರುವಂತ ಕೋಳಿಗಳು. ಸೊ ಈ ಕೋಳಿಗಳನ್ನು ನೀವು 1000 ಕೊಯ್ಲಾ ಫಾರ್ಮ್ ಅಲ್ಲಿ ಸೇಮ್ ಇದೆ, 1000 ಕೋಳಿಗಳನ್ನು ಸಾಕ್ಬೇಕು, ಹೆಣ್ಣು ಮತ್ತೆ ಗಂಡನ್ನು ಸಾಕಿ ಅದರಲ್ಲಿ ಮೊಟ್ಟೆ ಬರುವುದನ್ನ ಅಲ್ಲೊಂದು ಹ್ಯಾಚರಿ ಮೆಷಿನ್ ಇದೆ. ಹ್ಯಾಚರಿ ಮೆಷಿನ್ ಅಲ್ಲಿ ಮರಿ ಮಾಡಿ ಮರಿಯನ್ನ 28 ದಿನ ಸಾಕಿ ನೀವು ರೈತರಿಗೆ ಕೊಡ್ಬೇಕು. ಸೊ ಇದು ಸ್ಕೀಮ್. ಸೊ ಆಗೇನಾಗುತ್ತೆ, ಕೋಳಿ ಸಾಕಾಣಿಕೆಯಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, ಹ್ಯಾಚರಿಯಲ್ಲಿ 1-2 ಉದ್ಯೋಗ ಸೃಷ್ಟಿ ಆಗುತ್ತೆ, ನಂತರ ಆ ಕೋಳಿಯನ್ನು ಸಾಕಲಿಕ್ಕೆ ಮತ್ತೆ ಪುನಃ ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಇದಿಷ್ಟು ಮಾತ್ರ ನಿಮ್ ಕೆಲಸ, ಕೋಳಿಯನ್ನು ಮಾರುವಂಥದ್ದು ಕೆಲಸ ಅಲ್ಲ, ಕೋಳಿ ಮರಿಯನ್ನು ನೀವು ರೈತರಿಗೆ ಕೊಡ್ಬೇಕು. ಇದು ಗೌರ್ಮೆಂಟಿನ ಏಮ್. ಯಾವುದೋ ಒಂದು ನೀವು 2-3 ವರ್ಷ ಆದ್ಮೇಲೆ ಇದು ರಗಳೆ ಬೇಡ ಮರೆ ನಾನೇ ಸಾಕ್ತೇನೆ ಅನ್ನೋರು ಸಾಕು, ದಟ್ ಈಸ್ ಡಿಫರೆಂಟ್ ಇಶ್ಯೂ. ಬಟ್ ಬೇಸಿಕ್ ಮೂಲ ಉದ್ದೇಶ ರೈತರ ಸರ್ಕಾರದ್ದೇನೆಂದ್ರೆ ನೀವು ಕೋಳಿ ಮರಿಗಳನ್ನ 28 ದಿನ ಸಾಕಿ ರೈತರಿಗೆ ಕೊಡ್ಬೇಕು. ಈಗ ನಮ್ಮ ಗೌರ್ಮೆಂಟ್ ಸ್ಕೀಮಲ್ಲಿ ಇದೆ 1 ತಿಂಗಳು ಮರಿ ಕೊಡುವುದಂತ ಇದೆ, ನೋಡಿರ್ಬೋದು. ಸೊ ಅದನ್ನ ಸರ್ಕಾರ ಮಾಡುವುದಲ್ಲ, ರೈತರೇ ಇನ್ನು ರೈತರಿಗಾಗಿ ಮಾಡ್ಬೇಕು ಅನ್ನುವಂಥದ್ದು. ಇದಕ್ಕೆ 50% ಅಲ್ಲಿ 25 ಲಕ್ಷ ಅಷ್ಟು ಸಬ್ಸಿಡಿ ಇದೆ, 25 lakhs ಅಷ್ಟು ಸಬ್ಸಿಡಿ. ಸೊ ನಿಮ್ಗೊಂದು 40 to 50 lakhs ಅಷ್ಟು ಪ್ರಾಜೆಕ್ಟ್ ಕಾಸ್ಟ್ ಮಾಡಿದ್ರೆ ಅರೌಂಡ್ 50% ಇದರಲ್ಲಿ ಸಬ್ಸಿಡಿ ಬರ್ತದೆ. ಸೊ ಇದನ್ನು ಕೂಡ ನಮ್ಮ ಏರಿಯಾದಲ್ಲಿ ಯಾರಾದರೂ ಒಬ್ಬರು ಲೀಡಿಂಗ್ ತಗೊಂಡು ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್, ಸೊ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದು ಹೆಚ್ಚಿನವರಿಗೆ ಗೊತ್ತಿದೆ, ಇದು ಕಾಲೇ ನಾನೊಂದು ಹಾಕೊಂಡಿದ್ದಷ್ಟೇ. ನೋಡಿ, ಇದು ಮೇಂಟೆನೆನ್ಸಿಗಾಗಿ ಕೊಡುವಂಥದ್ದು ಸರ್ಕಾರ. ಈಗ ಅಪ್ ಟು ಮಾರ್ಚ್
2023 ತನಕ ಈಗ ಮೊನ್ನೆಯಿಂದ ಪುನಃ ಅನೌನ್ಸ್ ಮಾಡಿದ್ದಾರೆ. ಸೊ ಅಂದ್ರೆ ಸ್ಪೆಷಲ್ KCC ಫಾರ್ ದಿ ಎನಿಮಲ್ ಹಸ್ಬೆಂಡ್ರಿ ಓನ್ಲಿ. ಸೊ ಇದರಲ್ಲಿ 2 ಮಿಶ್ರತಳಿ ಹಸು ಸಾಕುವವರಿಗೆ 36,000 ತನಕ ನಿಮಗೆ ಲೋನ್ ಸಿಗ್ತದೆ. ಸೊ ಅದರಲ್ಲಿ 2% ಇಂಟ್ರೆಸ್ಟ್ ಸಬ್ವೆನ್ಷನ್. ಈಗ ನಿಮಗೆ ನ್ಯಾಷನಲ್ ಬ್ಯಾಂಕ್ 9% ಕೊಟ್ಟರೆ 7% ಅಲ್ಲಿ ಸಿಗ್ತದೆ. ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ ಮತ್ತೆ 3% ರಿಡಕ್ಷನ್, ಆಗ 4% ಬಂದು ನಿಲ್ತದೆ. SCDCC ಬ್ಯಾಂಕ್ ಅಲ್ಲಿ ನೀವು ಲೋನ್ ಮಾಡಿದ್ರೆ ಅದು 4ಕ್ಕೂ ಕೂಡ ಕರ್ನಾಟಕ ಸರ್ಕಾರ ಬೇರ್ ಮಾಡ್ತದೆ, ಆಗ ನಿಮಗೆ 0% ಇಂಟ್ರೆಸ್ಟ್ ಅಲ್ಲಿ ಸಿಗ್ತದೆ. ಸೊ ಇದು ಕುರಿ ಮೇಕೆ ಘಟಕ್ಕಾದ್ರೆ 10+1 29,950, 20ಕ್ಕಾದ್ರೆ 57,000 ಚಿಲ್ಲರೆ, ಹಂದಿ ಸಾಕಾಣಿಕೆ 10 ಹಂದಿ ಘಟಕಕ್ಕೆ 60,000, ಕೋಳಿ ಸಾಕಾಣಿಕೆ ಆದ್ರೆ ಪ್ರತಿ ಕೋಳಿಗೆ 80ರಂತೆ 1,60,000. ಸೊ ಇದು ದಾಖಲೆಗಳೇನು ಅಂತದ್ದೇನಿಲ್ಲ. ಆದ್ರೆ ಇದರಲ್ಲಿ ಲಾಸ್ಟ್ ಒಂದು ವಿಶೇಷ ಸೂಚನೆ ಇದೆ, ಏನಂದ್ರೆ ಹೆಚ್ಚಿನವರು 0% ಅಲ್ಲಿ ಆಲ್ರೆಡಿ ಬ್ಯಾಂಕ್ ಅಲ್ಲಿ ತಗೊಂಡಿದ್ದಾರೆ. ಯಾಕಂದ್ರೆ ಈ KCC ನಾನೇ ಕಳೆದ ಒಂದು 5 ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದ್ದೆ. ಆಲ್ರೆಡಿ 3 ಲಕ್ಷ ತಗೊಂಡವರು ಇದಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಆಲ್ರೆಡಿ ಒಂದು ವೇಳೆ ಈಗ 1 ಲಕ್ಷ ತಗೊಂಡಿದ್ದೀರಿ ನೀವು, ನಿಮ್ಮ ಹತ್ರ ಈಗ 2 ಹಸು ಇದೆ, ಇನ್ನು 36 ಇಮಿಡಿಯೇಟ್ ಕೊಡ್ತಾರೆ ವಿದೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟಿ. 1,65,000 ತನಕ ಕೊಲಾಟ್ರಲ್ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಅದರ ನಂತರಕ್ಕೆ ಕೊಲಾಟ್ರಲ್ ಅವಶ್ಯಕತೆ ಸೆಕ್ಯೂರಿಟಿ ಬೇಕಾಗ್ತದೆ. ಸಪೋಸ್ ನೀವೀಗ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಒಂದು 25 ಸೆಂಟ್ಸ್ ಇದ್ರೆ ನೀವು 25,000 ಕೊಂಡಿರ್ತೀರಿ. ನಿಮ್ಮ ಹತ್ರ 2 ದನ ಇದ್ರೆ ನೀವು ಮತ್ತೆ 36,000ಕ್ಕೆ ಎಲಿಜಿಬಲ್. ಅಥವಾ ನಿಮ್ಮ ಹತ್ರ 1,000 ಕೋಳಿ ಇದೆ ಅಂತ ತಿಳ್ಕೊಳ್ಳಿ, ಮತ್ತೆ 80,000ಕ್ಕೆ ನೀವು ಎಲಿಜಿಬಲ್. ಸೊ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಇದು ಹೆಚ್ಚಿನವರಿಗೆ ನಾವೇನೀಗ ಕೃಷಿ ಲೋನ್ ಅಂತ ಏನು ತಗೊಳ್ತಾ ಇದ್ದೀರಿ, ಸೇಮ್ ಅದೇ ತರ. ಸಪೋಸ್ ಕೃಷಿ ಲೋನ್ ಅಲ್ಲಿ ಅವನಿಗೆ ಸಾಕಾಗ್ತಾ ಇಲ್ಲ, ಅವನು ಈ ಆಕ್ಟಿವಿಟಿಗೆ ಅದು ಮೇಂಟೆನೆನ್ಸ್ ಸಾಕಾಗ್ತಾ ಇಲ್ಲ ಅಂದ್ರೆ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಇದರ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಎಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಪಶು ಸಂಗೋಪನಾ ಇಲಾಖೆ, ಅಲ್ಲಿ ಎಲ್ಲ ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಅಪ್ ಟು ನೆಕ್ಸ್ಟ್ ಮಾರ್ಚ್ ತನಕ ಇದು ಈ ಸ್ಕೀಮ್ ನಡೀತಾ ಇರ್ತದೆ. ನಮಗೆ ಕೊಟ್ರೆ ನಾವೇ ಲೀಡ್ ಬ್ಯಾಂಕಿನವ್ರಿಗೆ ಕೊಡ್ತಾರೆ, ಲೀಡ್ ಬ್ಯಾಂಕಿನವರು ಆ ಬ್ಯಾಂಕಿಗೆ ಹೋಗಿ ನಿಮಗೆ ಬ್ಯಾಂಕಿನವರು ಕಾಲ್ ಮಾಡ್ತಾರೆ. ಸೊ ಇದು ಬ್ಯಾಂಕಿಗೆ ಹೋಗಿ ನೀವು ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ, ನೀವು ನಮಗೆ ಕೊಟ್ಟರೆ ಸಾಕು, ನಾವು ಬ್ಯಾಂಕಿನ ತನಕ ತಲುಪಿಸ್ತೇವೆ. ನೀವು ಎಲಿಜಿಬಲ್ ಇದ್ರೆ ಅವ್ರು ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಇನ್ನೊಂದು HIDF ಅಂತ ಫಂಡ್. ಇದು ಅಗ್ರಿಕಲ್ಚರ್ ಎನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಇದು ದೊಡ್ಡ ಉದ್ಯೋಗ ಮಾಡೋದಿದ್ರೆ, ಯಾರಾದ್ರೆ ಒಂದು ವೇಳೆ ಕ್ಯಾಟ್ಲ್ ಫೀಡ್ ಫ್ಯಾಕ್ಟ್ರಿ ಮಾಡೋದಿದ್ರೆ, ದೊಡ್ಡ ಒಂದು 2 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಿದ್ರೆ, ಅಥವಾ 1 ಕೋಟಿ 2 ಕೋಟಿಯೇ ಮಾಡ್ಬೇಕಂತಿಲ್ಲ, ಅಂಥದ್ದು ಯಾವ್ದಾದ್ರೆ ದೊಡ್ಡ ಬ್ರೀಡ್ ಡೆವಲಪ್ಮೆಂಟ್ ಇರ್ಬೋದು, ಮಿಲ್ಕ್ ವ್ಯಾಲ್ಯೂ ಅಡಿಷನ್, ಯಾರೋ ಒಬ್ರು ಮಿಲ್ಕ್ ಡೈರಿಯ ಇನ್ನೊಂದು ಮಾಡ್ತಾ ಇದ್ದಾರೆ, ಒಂದು 2-3 ಕೋಟಿ ಇನ್ವೆಸ್ಟ್ ಮಾಡಿ ಅಂಥದ್ದಿದ್ರೆ HIDF ಅಲ್ಲಿ ಫಂಡ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ. 2% 3% ಇದೆಲ್ಲ ಇಂಟ್ರೆಸ್ಟ್, ಮತ್ತೆ 8 ವರ್ಷ ರೀಪೇಮೆಂಟ್ ಇದೆ. ಅಪ್ ಟು 2030 ತನಕ ಅಥವಾ 26 ತನಕ ಈ ಸ್ಕೀಮ್ ರನ್ನಿಂಗ್ ಅಲ್ಲಿ ಇದೆ. ಸೊ ಯಾರಾದ್ರೆ ಬಿಗ್, ಈಗ ಆಲ್ರೆಡಿ ಒಬ್ರು ಕ್ಯಾಟ್ಲ್ ಫೀಡ್ ಅವರು ಬಂಟ್ವಾಳದಲ್ಲಿ ಇದನ್ನ ಅಪ್ಲೈ ಮಾಡಿ ತಗೊಂಡಿದ್ದಾರೆ. ಈಗ ಐಸ್ ಕ್ರೀಮ್ ಪ್ಲಾಂಟ್ ಒಬ್ರು ದೊಡ್ಡ ಬಿಗ್ ಐಸ್ ಕ್ರೀಮ್ ಪ್ಲಾಂಟ್ ಯಾರೋ ಬಂಟ್ವಾಳದಲ್ಲಿ. ಸೊ ಇದನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದರಲ್ಲೂ ಕೂಡ WWF ಉದ್ಯಮ ಮಿತ್ರ ಇನ್ಫೋ .in ಪೋರ್ಟಲ್ ಇದೆಯಲ್ಲ, ಅದರಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಯಾವುದೇ ಇಲಾಖೆಗಳ ಮಧ್ಯ ಇಂಟರ್ಫಿಯರ್ ಆಗುದಿಲ್ಲ. ಮತ್ತೆ ಬ್ಯಾಂಕಿನವರು ಈ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ ಕೂಡಲೇ ಬ್ಯಾಂಕಿನವರು, ನೀವು ಆಲ್ರೆಡಿ ಮೊದಲೇ ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರೆ ಅವರೇ ಅದನ್ನ ಬ್ಯಾಂಕಿನವರೇ ನಿಮ್ಗೆ ಕೊಟ್ಬಿಟ್ಟು ಆ ಸಬ್ವೆನ್ಷನ್ ಅನ್ನು ನಿಮ್ಗೆ ಮಾಡಿಸಿ ಕೊಡ್ತಾರೆ. ಆ ತರ ಸಿಸ್ಟಮ್ ಇದೆ ನೋಡಿ. ಇದರಲ್ಲಿ 3% ಸಬ್ಸಿಡಿ ಕನ್ವರ್ಜ್ ವಿತ್ MSME. ಸೊ ಅದನ್ನ ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ರೆ ಅಲ್ಲಿ 30% ಸಬ್ಸಿಡಿ ಇದ್ರೆ ಅದನ್ನು ತಕೊಂಡು ಇದನ್ನು ಕೂಡ ಕನ್ವರ್ಜ್ ಮಾಡ್ಲಿಕ್ಕೆ ಆಗ್ತದೆ. 3% ಇಂಟ್ರೆಸ್ಟ್ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ. ಇದರೆಲ್ಲವೂ ಮೂಲ ಉದ್ದೇಶ ಎಂಪ್ಲಾಯ್ಮೆಂಟ್ ಜನರೇಷನ್. ಅಪ್ ಟು ನೋಡಿ 2030 ತನಕ ಇದು ರನ್ನಿಂಗ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ಒಂದು ವೇಳೆ ಬಿಗ್ ಯಾರಾದ್ರೂ ಮಾಡೋದಿದ್ರೆ ಅದನ್ನು ಯೂಟಿಲೈಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು PMFME, ಮೋಸ್ಟ್ಲಿ ಸರ್ ಕೂಡ ನೆಕ್ಸ್ಟ್ ಅವರದ್ದು ಇಲಾಖೆದ್ದು ಇರ್ಬೋದು, ಮೀನುಗಾರಿಕೆಯದ್ದು ಇದೆ. PMFME ಅಂದ್ರೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ನೋಡಿ, ಇದರಲ್ಲಿ ನಾನು ಆಗ್ಲೇ ಹೇಳಿದೆ, ಇನ್ನು ಮುಂದೆ ಪ್ರೊಡಕ್ಷನ್ ಅಲ್ಲ, ನಾವು ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಚೀಸು ನೋಡಿ ಏನೆಲ್ಲ ಇರ್ಬೋದಂತ ಅಂದ್ರೆ ನೆಕ್ಸ್ಟ್ ತೋರಿಸ್ತೇನೆ. ಸೊ ವ್ಯಾಲ್ಯೂ ಎಡಿಷನ್ ಮಾಡೋದು ಇದರಲ್ಲಿ ಇಂಡಿವಿಜುವಲ್ ಮಾಡಬೇಕಾಗಿಲ್ಲ, ಸೆಲ್ಫ್ ಹೆಲ್ಪ್ ಗ್ರೂಪಿನವ್ರು ಮಾಡ್ಬೋದು, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಕಂಪನಿ ಅಂತ ಮಾಡ್ತಾ ಇದ್ದಾರೆ ಈಗ, ಅದರಲ್ಲೂ ಮಾಡ್ಬೋದು. ಅವರೆಲ್ಲರೂ ಎಲಿಜಿಬಲ್. 2025 ತನಕ ಇದು ಉಂಟು, ಈಗ ಸ್ಕೀಮ್ ಉಂಟು. ಇನ್ವೆಸ್ಟರ್ಸ್ ಕಾಂಟ್ರಿಬ್ಯೂಷನ್ ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಮಾಡಿ ನೀವು 10% ಕೊಡಬೇಕು. ಸಬ್ಸಿಡಿ ಆಗ ಆಲ್ರೆಡಿ ನಮ್ಮ CEO ಸಾಹೇಬ್ರು ಹೇಳಿದ್ರು, ಅದೇ ಅದು 50% ಸಬ್ಸಿಡಿ, ಮ್ಯಾಕ್ಸಿಮಮ್ 15 lakhs rupees. 10 lakh ಸೆಂಟ್ರಲ್ ಗೌರ್ಮೆಂಟ್, 5 lakhs ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ, 15 lakh rupees. ಇಟ್ ಈಸ್ ವೆರಿ ಗುಡ್ ಸ್ಕೀಮ್ ಆಕ್ಚುಲಿ. ನೀವು ಅದನ್ನು ಸಣ್ಣದು ಮಾಡ್ಬೋದು. 10 ಲಕ್ಷ ಮಾಡಿದ್ರೆ 5 ಲಕ್ಷ ಫ್ರೀ, 1 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರೆ 50,000 ಫ್ರೀ.
ಸೊ ಇಂಥ ಈ PMFM ಮತ್ತೆ ಇದಕ್ಕೆ ಇನ್ನೊಂದು ಸರ್ಕಾರ ಮಾಡಿದ್ದೇನೆ, ಇದಕ್ಕೆ ಕನ್ಸಲ್ಟೆಂಟ್ ಅನ್ನ ದಕ್ಷಿಣ ಕನ್ನಡದಲ್ಲೇ ಕೊಟ್ಟಿದ್ದಾರೆ. 2-3 ಜನ ಕನ್ಸಲ್ಟೆಂಟ್ ಇದ್ದಾರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಅವರು. ಈಗ ಸರ್ ಹತ್ರ ಕೇಳಿದಿರ್ಬೋದು, ಈಗ ನಾನು ಮೆಬೆನ್ ಅಂತ ಒಬ್ಬರಿದ್ದಾರೆ, ಇನ್ನೊಬ್ರು ಸಂಕಪ್ ಶೆಟ್ಟಿ ಅಂತಿದ್ದಾರೆ. ಅವರಿಗೆ ಹೋಗಿ ನೀವು ದಾಖಲೆ ಕೊಟ್ರೆ ಅವರೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಪೋರ್ಟಲ್ಗೆ ಹಾಕಿ ಸಬ್ಸಿಡಿ ಕೊಡೋ ತನಕ ನಿಮ್ಮನ್ನ ಬ್ಯಾಕಪ್ ಕೊಡ್ತಾರೆ. ಸರ್ಕಾರ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ, ಒಂದು ಪ್ರಾಜೆಕ್ಟ್ ಕ್ಲಿಯರ್ ಆದರೆ ಇಂತಿಷ್ಟು ಅಂತ. ಸೊ ಅಷ್ಟು ಇದೆ. ಆದ್ರೆ ಅದರಲ್ಲಿ ಕೆಲವು ಕಂಡೀಷನ್ಸ್ ಅಂದ್ರೆ ಅದೇ, ಅದನ್ನ ನೀವು ಪ್ಯಾಕ್ ಮಾಡಬೇಕು, ಆ ತರದ ಕೆಲವು ಕಂಡೀಷನ್ ಇದೆ. ನೀವು ಬ್ರ್ಯಾಂಡೆಡ್ ಮಾಡಬೇಕು. ಇದೆಲ್ಲವೂ ಕಾರಣ ಏನಂದರೆ ಮುಂದಿನ ಜನರೇಷನ್ ಏನ್ ಕ್ವಾಲಿಟಿ ಬಯಸ್ತದೆ ಅದಕ್ಕೆ ನಾವು ಈಗಲೇ ರೆಡಿ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಮುಂದಿನವರು ಈ ಕ್ವಾಲಿಟಿ ಇಲ್ಲದೆ ತಿನ್ನುವುದೇ ಇಲ್ಲ ಮುಂದಿನ ಜನರೇಷನ್. ಯಾಕಂದ್ರೆ ಅವ್ರ ಹತ್ರ ಹಣ ಇದೆ, ದೇ ಹ್ಯಾವ್ ಗಾಟ್ ಮನಿ. ನೆಕ್ಸ್ಟ್ ನೋಡಿ, ಇದೆಲ್ಲ PMFM ಅಲ್ಲಿ ಇದು ನಾನೊಂದು ಜಸ್ಟ್ ಹಾಕಿದ್ದು ನೋಡಿ. ಈಗ ಚಿಕನ್ ತಗೊಂಡ್ರೆ ಬರ್ಗರ್ ಪ್ಯಾಟೀಸು, ಪಾಪ್ಕಾರ್ನು, ಚೀಸ್ ಬಾಲು, ಈಗ ನೀವೆಲ್ಲ ಮಕ್ಕಳು ಅದನ್ನೇ ತಿನ್ನುದು. ಈಗ ನಾವು ಊರಿನ ಕೋಳಿ 5 ತಿನ್ಬೇಕು, ಈಗ ಮಕ್ಕಳು ಯಾರು ತಿಂತಾರ? ತಿನ್ನುವುದಿಲ್ಲ. ಅವರು ಸಾಫ್ಟ್ ಫುಡ್ ಕೊಟ್ಟ ಮೇಲೆ ಯಾವುದೇ ಕಾರಣ ಊರು ಕೋಳಿ ತಿನ್ನುವುದಿಲ್ಲ. ನಾವು ಊರು ಕೋಳಿ ಅಂತ ಈಗ ಏನು ಹೊಡಿತಾ ಇದ್ದೇವೆ, ಇನ್ನೊಂದು 20 ವರ್ಷ ಆಗೋದ್ರೊಳಗಡೆ ಯಾರು ತಿನ್ನುವುದಿಲ್ಲ. ಯಾಕಂದ್ರೆ ಅವರಿಗೆ ಕೈಯಲ್ಲಿ ತಿನ್ನುವುದಿಲ್ಲ, ಫೋರ್ಕಲ್ಲಿ ಸಪ್ರೇಟ್ ಮಾಡೋದಾಗಬೇಕು. ಆಗತ್ತಾ ಊರಿನ ಕೋಳಿ? ಆಗತ್ತಾ? ಆಗುದಿಲ್ಲ. ಸೊ ಆ ಜನರೇಷನ್ನ ಬಾರದೇ ಇದ್ದಾಗ ನಮ್ಮ ಹತ್ರ ತಡಿಲಿಕ್ಕೆ ಆಗುದೇ ಇಲ್ಲ. ಅವ್ರು ಬಂದೇ ಬರ್ತಾರೆ, ಮುಂದಿನ ಜನರೇಷನ್ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಸೊ ಈ ತರದ ಪ್ರೊಡಕ್ಷನ್ ಯಾವುದೇ ಮಾಡೋದಿದ್ರು ನೋಡಿ, ಮಜ್ಜಿಗೆ ಯಾರೋ ಒಬ್ರು ಪ್ರಾಜೆಕ್ಟ್ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ ಮಜ್ಜಿಗೆ ಪ್ರೊಡಕ್ಷನ್. 2 ಲಕ್ಷ ಇನ್ವೆಸ್ಟ್ ಮಾಡಿ 1 ಲಕ್ಷ ಫ್ರೀ. ಸೊ ಈ ತರದ ಈಗ ಫ್ಲೇವರ್ಡ್ ಮಿಲ್ಕ್, ಮಸಾಲ ಮಜ್ಜಿಗೆ ಅಂಥದ್ದೆಲ್ಲ ನೀವು ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡಿಕೊಂಡ್ರು ಕೂಡ ಅದರ ಲಾಭ ತಗೊಳ್ಬೋದು. ಸೊ ಇಷ್ಟು ನಮ್ಮ ಇಲಾಖೆ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ.